ದೇಳಕಟ್ಟೆಯ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ವೈದ್ಯರ ದಿನಾಚರಣೆ ಪ್ರಯುಕ್ತ ನಿಸ್ವಾರ್ಥ ಸಾಧಕ ವೈದ್ಯ ಡಾಕ್ಟರ್ ಗೋಪಾಲ್ ಅವರಿಗೆ ಸನ್ಮಾನಿಸಲಾಯಿತು. ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಚೇರ್ಮನ್ ಯುಕೆ ಮೋನು ಸನ್ಮಾನಿಸಿ ಮಾತನಾಡಿ, ಸನಾತನ ಧರ್ಮದಲ್ಲಿ ಅನೇಕ ಮಹಾತ್ಮರನ್ನು ಇನ್ನಿತರ ಧರ್ಮದಲ್ಲೂ ಅವರ ಜನ್ಮದಿನದ ಮೂಲಕ ಭಾರತೀಯರಾದ ನಾವು ಕೊಂಡಾಡುತ್ತಿದ್ದು, ಸೇವಾ ವೃತ್ತಿ ಹಾಗೂ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ವೈದ್ಯರನ್ನ ಸಾಮೂಹಿಕವಾಗಿ ಜನರು ಕೊಂಡಾಡುತ್ತಿರುವುದು ವೈದ್ಯರ ನಿಸ್ವಾರ್ಥ ಸೇವೆ ಎಂದು ಹೇಳಿದರು. ಈ ದೇಶದ ಅನೇಕ ಪೂರ್ವಜರನ್ನು ಕೊಂಡಾಡ್ತೇವೆ. ಅದರಲ್ಲಿ ಮಹಾತ್ಮ ಗಾಂಧಿ, ಇನ್ನಿತರ ಸ್ವಾತಂತ್ರ್ಯ ಯೋಧರು. ಅದಕ್ಕಿಂತಲೂ ಮೊದಲು ನಾವು ಅನೇಕ ಧರ್ಮ ಭಾಷೆಗಳಿಗೆ ಹೆಸರಾಂತ ಈ ದೇಶ. ಸನಾತನ ಧರ್ಮದಲ್ಲಿ ಅನೇಕ ದೇವಪುರುಷಗಳನ್ನ ನಾವು ಅವರ ಜನ್ಮ ದಿನಾಚರಣೆ ಅಥವಾ ಅವರನ್ನು ಕೊಂಡಾಡ್ತಾ ಬರುವುದು. ಇನ್ನಿತರ ಧರ್ಮಗಳಲ್ಲೂ ಮುಸ್ಲಿಂ, ಕ್ರೈಸ್ತ, ಬೌದ್ಧ ಅನೇಕ ಧರ್ಮಗಳಲ್ಲೂ ದೈವ ಮಾನವರನ್ನು ಅವರ ಬರ್ತ್ಡೇ, ಅವರ ಜೀವನ ಶೈಲಿಯನ್ನು ಕೊಂಡಾಡುವುದು ಭಾರತೀಯರಾದ ನಮ್ಮ ಕರ್ತವ್ಯ. ಅದೇ ಥರದಲ್ಲಿ ಇವತ್ತು ಕೂಡ ನೀವು ಡಾಕ್ಟರ್ಗಳಿದ್ದೀರಿ. ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಗೋಪಾಲ್ ಆಚಾರ್ ಮಂಚಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಮ್ಮ ನಾಡಿನ ಸಂಸ್ಕೃತಿಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಆಚಾರ್ ಅವರಂತಹ ವ್ಯಕ್ತಿತ್ವವನ್ನು ಗುರುತಿಸಬೇಕಾಗಿರುವುದು ನಮ್ಮ ಜವಾಬ್ದಾರಿ. ಯುವ ವೈದ್ಯರು ಸೇವಾ ವೃತ್ತಿಯಲ್ಲಿ ರೋಗಿ ಯಾವ ಹಂತದಲ್ಲಿದ್ದರೂ ಸದಾ ಆದರ್ಶವನ್ನ ಮೆರೆಯಬೇಕು ಎಂದರು. I am extremely happy to serve to my people. For that, Kanachur hospital has helped me too much. They are sending their doctors every week. Gynecologist earlier used to go at least 2 days in the week there with actually ophthalmologist, skin specialist and so on. But due to the shortage of staff now, they are sending gynecologist only. Now from last month onwards, every first Wednesday, eye specialists are coming. So we have started last month. There were 77 patients. Now on 6th again there will be eye camp there. So I am extremely thankful to my chairman helping me to serve my people. I am interested in serving my people. ವೈಸ್ ಡೀನ್ ಕರ್ನಲ್ ಡಾಕ್ಟರ್ ಎಚ್.ಜಿ. ಕಿರಣ್, ಡೀನ್ ಡಾಕ್ಟರ್ ವಿರೂಪಾಕ್ಷ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಹರಿಕೃಷ್ಣ ಶೆಟ್ಟಿ, ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ರೋಹನ್ ಮೊನಿಸ್ ಉಪಸ್ಥಿತರಿದ್ದರು.